ಮಂಗಳೂರಿನ ಪ್ರಸಿದ್ಧ ನೀಟ್ ಮತ್ತು ಜೆಇಇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಕಾಶ್ ಈಗಾಗಲೇ ಅನೇಕ ವಿದ್ಯಾರ್ಥಿಗಳ ಕನಸನ್ನು ನನಸಾಗಿಸಿದೆ. 2020ನೇ ಸಾಲಿನ ನೀಟ್ ಮತ್ತು ಜೆಇಇ ಎಕ್ಸಾಮ್ಗಳಲ್ಲಿ ಪ್ರಥಮ ರ್ಯಾಂಕ್ಗಳನ್ನು ಮುಡಿಗೇರಿಸಿಕೊಂಡು ಸಾಧನೆ ಮಾಡಿದೆ. ಈ ಬಾರಿಯ ಪರೀಕ್ಷೆಗಳಲ್ಲಿ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮಂಗಳೂರಿನ ಆಕಾಶ್ ಇನ್ಸ್ಟಿಟ್ಯೂಟ್ನ ಶಾಖೆಯಲ್ಲಿ ನಡೆಯಿತು. ಆಕಾಶ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳನ್ನ ವೃತ್ತಿಪರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಿ ಸಜ್ಜುಗೊಳಿಸುವ ಕೋಚಿಂಗ್ ಇನ್ಸ್ಟಿಟ್ಯೂಟ್. ಭಾರತದಾದ್ಯಂತ ಕಳೆದ 31 ವರ್ಷಗಳಿಂದ ಕೋಚಿಂಗ್ ಕ್ಷೇತ್ರದಲ್ಲಿ ಸೇವೆಯನ್ನ ನೀಡುತ್ತಾ ಬಂದಿರುವ ಆಕಾಶ್ ಇನ್ಸ್ಟಿಟ್ಯೂಟ್ 2020ನೇ ಸಾಲಿನ ನೀಟ್, ಜೆಇಇ ಮತ್ತು ಕೆಸೆಟ್ ಪರೀಕ್ಷೆಗಳಲ್ಲಿ ಅತ್ಯಧಿಕ ರ್ಯಾಂಕ್ಗಳನ್ನು ಗಳಿಸಿಕೊಂಡಿದೆ. ಸಂಸ್ಥೆಯ ಮೂಲಕ ತರಬೇತಿಯನ್ನ ಪಡೆದು ಅತ್ಯಧಿಕ ರ್ಯಾಂಕ್ಗಳನ್ನು ಗಳಿಸಿಕೊಂಡ ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮವು ಆಕಾಶ್ ಇನ್ಸ್ಟಿಟ್ಯೂಟ್ನ ಮಂಗಳೂರು ಶಾಖೆಯಲ್ಲಿ ನಡೆಯಿತು. ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಎಕ್ಸೆಲ್ ಮಿಸ್ಚೀಫ್ ಮಾಲ್ನಲ್ಲಿರುವ ಆಕಾಶ್ ಇನ್ಸ್ಟಿಟ್ಯೂಟ್ನಲ್ಲಿ ನೀಟ್, ಜೆಇಇ ಮತ್ತು ಕೆಸೆಟ್ ಪರೀಕ್ಷೆಗಳಲ್ಲಿ ಅತ್ಯಧಿಕ ರ್ಯಾಂಕ್ಗಳನ್ನು ಗಳಿಸಿಕೊಂಡ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ನೀಟ್ ಪರೀಕ್ಷೆಯಲ್ಲಿ ಮಂಗಳೂರಿನ ಟಾಪರ್ಗಳಾದ ಲೆರಾಯ್ ಡಿಸೋಜಾ, ಕ್ಲೆವಿನ್ ಆಶ್ಲೆ ಡಿಸೋಜಾ, ಚೈತ್ರಾ ಶೆಟ್ಸಿ, ವೈಷ್ಣವಿ ಜಗದೀಶ್ ನಾಯಕ್, ಸೌರಭ್ ಎಂ ಶೆಟ್ಟಿ, ಜೆಇಇ ಅಡ್ವಾನ್ಸ್ಡ್ ಉತ್ತೀರ್ಣರಾದ ಹರಿಕೃಷ್ಣನ್ ಎಎಸ್, ಪ್ರಜ್ವಲ್ ನಾಯಕ್, ಶ್ರೀರಾಮ್ ಕೆಪಿ ಜೊತೆಗೆ ಕೆಸೆಟ್ ರ್ಯಾಂಕರ್ಸ್ಗಳಾದ ರೋಲಿನ್ ಫೆರ್ನಾಂಡಿಸ್ ಅವರನ್ನ ಸಂಸ್ಥೆಯ ವತಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆಕಾಶ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂಸ್ಥೆಯು ರ್ಯಾಂಕ್ ಗಳಿಸುವಲ್ಲಿ ಹೆಚ್ಚಿನ ಪ್ರೋತ್ಸಾಹ ನೀಡಿದೆ. ಸಂಸ್ಥೆಯ ಬೆಂಬಲದಿಂದ ಉನ್ನತ ರ್ಯಾಂಕ್ ಪಡೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು. After I joined Akash, it gave me a lot of confidence and my aim kept going higher and higher, and it culminated with an all India rank of 588. So I thank Akash for all they have done for me this year. I would be very glad actually if Akash would have started when I was in 12th, but I'm still more very happy that at least it started when I joined this repeater course, or else I don't know where I would have joined and I would not be able to score such a great marks. I really thank Akash for this. ಕಲಿಸುವ ವಿಧಾನ ಮೇನ್ ಆಗಿ ಅದರಲ್ಲಿ ಚೇಂಜಸ್ ತುಂಬ ನನ್ನ ಮಗಳು ನೋಡಿದ್ದಾಳೆ. ಅಂದರೆ ಆಗಾಗ ಎಕ್ಸಾಮ್ಸ್ ಅವರಿಗೆ ಯಾವ ರೀತಿ ಕ್ಲಾಸ್ ಎಕ್ಸಾಮ್ಸ್ ತಗೊಳ್ಬೇಕು, ಅದರ ಟೆಕ್ನಿಕ್ಸ್ ಎಲ್ಲ ತುಂಬ ಹೇಳಿಕೊಟ್ಟು ಮಾರ್ಕನ್ನು ತುಂಬ ಜಾಸ್ತಿ ಮಾಡುವ ವಿಧಾನ ಹೇಗೆ ಇದನ್ನೆಲ್ಲ ಕಲಿಸಿಕೊಟ್ಟು ಒಳ್ಳೆ ಟೀಚರ್ಸ್ ಇದ್ದ ಕಾರಣ ಇಲ್ಲಿ ತುಂಬ ಅವಳಿಗೆ ಹೆಲ್ಪ್ ಆಗಿದೆ. ಹಾಗೆ ಸ್ವಲ್ಪ ಮಾರ್ಕ್ ಜಾಸ್ತಿ ತಗೊಳ್ಳಿಕ್ಕೆ ಲಾಭ ಆಯಿತು. After joining Akash, so now I am very happy with this result nowadays. Happy in Akash and she has done very well and we are very happy. അതിനുശേഷം നല്ല ഇമ്പ്രൂവ്മെന്റ് ഉണ്ടായി. അതുകൊണ്ടാണ് ഈ ഒരു അച്ചീവ്മെന്റ് കിട്ടിയത്. Thank you. We started the Akash last year only in the Mangalore branch. So it was very big challenge how to motivate the student to perform well in the upcoming exams. Because in 11th they didn't have any idea about the depth of this kind of exams. But with the help of teamwork and the very great dedicated hard work of the students, we achieved some good milestone in this year. So hardly we have some 18-19 students in the 12th engineering, and out of them at least 3 qualified in the J Advanced and 5 qualified in the JEE Main. One student also qualified in the KCT and scored somewhere all India rank 102. In medical 12th we have hardly 26 students in the regular classes and somewhere 170 in the RM courses, and out of them at least 42 qualified for the MBBS seats. Out of them at least 5 crossed the 600 marks and the top score was 681. ಆಕಾಶ್ ಇನ್ಸ್ಟಿಟ್ಯೂಟ್ ಕೋಚಿಂಗ್ ಕ್ಷೇತ್ರದಲ್ಲಿ 31 ವರ್ಷಗಳಿಗೂ ಅಧಿಕ ಅನುಭವವನ್ನ ಹೊಂದಿದೆ. ಭಾರತದಾದ್ಯಂತ 230ಕ್ಕೂ ಅಧಿಕ ಸೆಂಟರ್ಗಳ ಮೂಲಕ ಕೋಚಿಂಗ್ ನೀಡುವ ಮೂಲಕ ಪರೀಕ್ಷಾರ್ಥಿಗಳ ಅಚ್ಚುಮೆಚ್ಚಿನ ಆಯ್ಕೆಯಾಗಿದೆ. ಜೊತೆಗೆ ಇದೇ ಮೊದಲ ಬಾರಿಗೆ ಹೈಬ್ರಿಡ್ ಲರ್ನಿಂಗ್ ಮೂಲಕ ಆನ್ಲೈನ್ ಮತ್ತು ಆಫ್ಲೈನ್ ಅಧ್ಯಯನದ ಸಂಯೋಜನೆಯನ್ನ ಸಂಸ್ಥೆಯು ಪರಿಚಯಿಸಿದೆ. ಇದೀಗ 2021ನೇ ನೀಟ್ ಪ್ರವೇಶ ಪರೀಕ್ಷೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಆಸಕ್ತ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನ ಪಡೆದುಕೊಂಡು ತಮ್ಮ ಉನ್ನತ ವ್ಯಾಸಂಗದ ಕನಸನ್ನ ನನಸಾಗಿಸಿಕೊಳ್ಳಬಹುದಾಗಿದೆ.
ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.